ನಮಸ್ಕಾರ. ಮತ್ತೊಮ್ಮೆ ನಡೆಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಈಗ ಒಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಆಯಿತು, ಶೇಂಗಾ ಲಡ್ಡು. ಇನ್ನೊಂದು ಯಾವುದೋ ಸ್ಪೆಷಲ್ ಹೇಳ್ಕೊಡ್ತೀನಿ ಅಂತ ಹೇಳಿದರು, ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದು ಉತ್ತರ ಕರ್ನಾಟಕ ಸ್ಪೆಷಲ್? ಇದು ಉತ್ತರ ಕರ್ನಾಟಕದ್ದು ಅಂತ ಅಲ್ಲ, ನಾನು ಸ್ವತಃ ನಾನೇ ಪ್ರಯತ್ನ ಮಾಡಿ ಕಲ್ತಿರುವಂತಹ ಉತ್ತರ ಕರ್ನಾಟಕದವರು ಹೇಳಿಕೊಡುವಂಥ, ಉತ್ತರ ಕರ್ನಾಟಕದವರು ಹೇಳಿಕೊಡುವಂಥ. ಸ್ಟಾರ್ಟ್ ಮಾಡ. ಮೊದಲಿಗೆ ಇದು ಬ್ರೆಡ್ಡನ್ನು ಸ್ಲೈಸ್ಗಳಲ್ಲಿ ಎಡ್ಜಸ್ಗಳನ್ನೆಲ್ಲ ತೆಗಿಬೇಕು. ತುಂಬ ದಪ್ಪದಾಗಿ ತೆಗಿಬಾರ್ದು, ಖಾಲಿ ಅದು ಬ್ರೌನ್ ಕಲರ್ದು ಹೋದರೆ ಸಾಕು. ಹಾಗೆ ನೆಕ್ಸ್ಟ್ ಇನ್ನು ಈ ನಾನು ಒಂದು ಆಲೂಗಡ್ಡೆಯನ್ನು ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋದು ಎಲ್ಲವನ್ನು. ಬಹುಶಃ ಬ್ರೆಡ್ ಇದು ಸೈಡ್ ಆ್ಯಕ್ಚುಲಿ ನಾವು ಅದು ವೇಸ್ಟ್ ಅಂತ ಅಂದ್ಕೊಳ್ತೀವಿ, ಬಟ್ ಅದನ್ನು ಮಿಕ್ಸ್ ಮಾಡ್ಕೊಳ್ಬಹುದು. ಹಾಗೆ ಸ್ವಲ್ಪ ಫ್ರೋಝನ್ ಬಟಾಣಿ ತಗೊಂಡಿದ್ದೀನಿ. ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರೋಝನ್ ಸ್ವೀಟ್ ಕಾರ್ನ್. ಅದನ್ನು ಫಸ್ಟ್ ಏನು ಸ್ವಲ್ಪ ನೀರಲ್ಲಿ ಬ್ಲಾಂಚ್ ಅಂದರೆ ಬೇಯಿಸ್ಕೊಂಡಿಲ್ಲ? ಇಲ್ಲ, ಖಾಲಿ ಎಲ್ಲ ಹಾಗೇನೆ ಹಸಿನೇ. ಇದು ಪನ್ನೀರನ್ನು ತುರಿದಿಟ್ಕೊಂಡಿದ್ದೀನಿ. ಇದು ಒಳ್ಳೆ ಟೇಸ್ಟಿ ಬರ್ಬೋದು. ನಂದಿನಿ ಪನ್ನೀರ್ ಕ್ಯೂಬ್ಸನ್ನು ನೀವು ಹಾಗೆ ತುರಿದಿರೋದು. ಸ್ವಲ್ಪ ಚಾಟ್ ಮಸಾಲ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಖಾರದ ಪುಡಿ ಹಾಕೋದು. ಇದು ಚಿಲ್ಲಿ ಫ್ಲೇಕ್ಸ್ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಅದು ಎಷ್ಟು ಇದು ಬ್ರೆಡ್ ಕ್ರಮ್ಸ್ ಉಳಿದಿರ್ತದಲ್ಲ, ಇದು ಕಟ್ ಮಾಡೋದು, ಅದು ಕೂಡ ಸ್ವಲ್ಪ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೋದು, ರುಚಿ ಚೆನ್ನಾಗಾಗತ್ತೆ. ಅದು ಅಂದರೆ ಈ ಬ್ರೆಡ್ ಕ್ರಮ್ಸ್ ಅದಕ್ಕೆ ಬೈಂಡಿಂಗ್ ಆಗಿ ಬರುತ್ತೆ. ಹೌದು, ತುಂಬ ಜನಕ್ಕೆ ಮಾಡುವಾಗ ಕನ್ಸಿಸ್ಟೆನ್ಸಿನೂ ಆಯಿತು, ಬೈಂಡಿಂಗ್ ಕೂಡ ಆಯಿತು. ಅದು ಅಂದರೆ ಈಗ ಎಲ್ಲರೂ ರಾ ಐಟಮ್ಸ್ಗಳೆಲ್ಲ ಬೀಳ್ತದೆ, ಹೀಗೆ ಕಟ್ಟುವಾಗ ಹೀಗೆ ಉಂಡೆ ಮಾಡುವಾಗ ಅದು ಬರೋದಿಲ್ಲ. ಅದಕ್ಕೋಸ್ಕರ ಅದು ಬ್ರೆಡ್ ಎಲ್ಲ ಅಂದರೆ ಅಂಟ್ತದಲ್ಲ, ಕರೆಕ್ಟಾಗಿ ಅಂಟದು. ಸೊ ಯಾವುದಾವುದೋ ಹಿಟ್ಟೆಲ್ಲ ಹಾಕಿ, ಅಕ್ಕಿ ಹಿಟ್ಟು, ಕಾರ್ನ್ಫ್ಲೋರ್ ಅದು ಇದು ಅಂತೆಲ್ಲ ಹಾಕೋ ಬದಲು ಆ ಬ್ರೆಡ್ ಕ್ರಮ್ಸ್ನ ಅದಕ್ಕೆ ಹಾಕಿದ್ರೆ ಮಿಕ್ಸ್ ಮಾಡ್ಕೊಳ್ಬೋದು. ಅದು ಕೂಡ ಯೂಸ್ ಆಯಿತು ಅಲ್ವಾ? ಮತ್ತು ಅದು ವೇಸ್ಟ್ ಆಗೋದಿಲ್ಲ. ಹೌದು. ಪ್ಲೇಟ್ ಬೇಕಾ? ಈ ಬ್ರೆಡ್ ಮತ್ತೆ ಎಣ್ಣೆ ಹಾಕಿದ್ದು ಇದನ್ನು ನೀರಲ್ಲಿ ಸ್ವಲ್ಪ ಡಿಪ್ ಮಾಡಿ ಅದನ್ನು ಪ್ರೆಸ್ ಮಾಡಿ ಹಾಕು. ಮತ್ತೆ ಅದರ ಒತ್ತಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಓಕೆ ಓಕೆ. ಕಡಲೆ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕಿದೆ ಇನ್ನು ಬಾಕಿ. ಓ, ಇನ್ನೂ ಕೆಲಸ ಇದೆ? ಇದೆ. ಅಷ್ಟೇ ಅಲ್ಲ. ಸ್ಟಫಿಂಗ್ ರೆಡಿಯಾಗಿದೆ. ಈಗ ಸ್ವಲ್ಪ ಕಡಲೆ ಹಿಟ್ಟು ತಗೊಂಡು 1-2 ಚಮಚ, ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಓಮ, 2 ಒಟ್ಟಿಗೆ ಇದೆ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್. ಖಾರ ಜಾಸ್ತಿ ತಿನ್ನೋರು ಸ್ವಲ್ಪ ಖಾರ ಇದು ಚಿಲ್ಲಿ ಪೌಡರನ್ನು ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಕಮ್ಮಿ ಹಾಕ್ತಾ ಇದ್ದೇನೆ. ಇದು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋದು.
ಸ್ವಲ್ಪ ನೀರು ಬೇಕು. ಇದು ಹೇಗೆ ದಪ್ಪ ಬ್ಯಾಟರ ಹೇಗೆ? ಇಲ್ಲ ದಪ್ಪ ಬೇಡ. ಇದು ಸಾಕಾ? ಸ್ಟಫ್ ಮಾಡಿದ್ದು ಜಸ್ಟ್ ಅದರೊಳಗಡೆ ಡಿಪ್ ಮಾಡಿ ಹಾಕಿದರೆ ಆಯಿತು. ಸ್ವಲ್ಪ ನೀರು. ಸೊ ಅದು ಕಡಲೆ ಹಿಟ್ಟು ಸಹ ರೆಡಿ ಆಯಿತು. ಹಾಂ, ಬ್ರೆಡ್ಡನ್ನು ನೋಡಿ. ಸಾಕು ಸಾಕು. ಇದು ಖಾಲಿ ಸ್ವಲ್ಪ ಡಿಪ್ ಮಾಡಲಿಕ್ಕೆ ಮಾತ್ರ ಅಷ್ಟೇ. ಹೀಗೆ ಮಾಡಿ ಹೀಗೆ ಒತ್ತಬೇಕು. ಎಣ್ಣೆ ಕಾಯೋಕ್ಕಿಡದ. ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಬ್ರೆಡ್ ಮೇಲೆ ಈ ಥರ ಚಟ್ನಿ ಕೂಡ ಅಪ್ಲೈ ಮಾಡಿ ಮಾಡಬಹುದು. ನಾನು ಒಂದು ಪ್ಲೇನ್ ಮಾಡಿ ಹಾಗೆ ತೋರಿಸಿದ್ದೀನಿ. ಖಾರ ಬೇಕಾಗಿರೋರು ಕೂಡ. ಏನು ಚಟ್ನಿ ಇದು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಉಪ್ಪು ಅಷ್ಟೇ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಮೆಣಸು ಏನಿಲ್ಲ. ಓಕೆ. ಅದು ಎಕ್ಸ್ಟ್ರಾ ಆ್ಯಡೆಡ್ ಫ್ಲೇವರ್ ಕೊಡುತ್ತೆ ಬಹುಶಃ ಅಲ್ಲ? ಟೇಸ್ಟ್ ಇರ್ತದೆ. ಹಾಂ. ಸೊ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕ್ ಥರ ತುಂಬ ಚೆನ್ನಾಗಾಗುತ್ತೆ. ಹೌದು, ಗರಿ ಗರಿಯಾಗಿ ಟೇಸ್ಟ್ ಆಗ್ತದೆ ಅದು. ಸೊ ಈ ರೀತಿ ಇದನ್ನು ಪ್ರಿಪೇರ್ ಮಾಡಿ ನಾವು ರೆಡಿ ಇಟ್ಕೊಂಡ್ರೆ ಮನೇಲಿ ಏನಾದರೂ ಬರ್ಡೇ ಪಾರ್ಟಿ ಈ ಥರ ಫಂಕ್ಷನ್ ಇರುವಾಗ ಸ್ವಲ್ಪ ಅದು ಫ್ರೀಸ್ ಮಾಡಿ ಅದನ್ನು ಫ್ರೈ ಮಾಡಿ ಕೊಡೋವಂಥದ್ದು ಅಲ್ವಾ? ರೆಡಿ ಮಾಡಿ ಇಟ್ಕೊಂಡ್ರೆ ಹೌದು, ಈವ್ನಿಂಗ್ ಅಥವಾ ಗೆಸ್ಟ್ ಏನಾದರೂ ಬಂದಿದ್ದಾರೆ ಅಂದರೆ ಮಧ್ಯಾಹ್ನದ ಸ್ವಲ್ಪ ಟೈಮ್ ಇರುತ್ತೆ, ರೆಡಿ ಮಾಡಿ ಇಟ್ಟು ಹಾಗೆ ಫ್ರಿಜ್ಜಲ್ಲಿ ಅದೇ ತುಂಬ ದಿವಸ ಇಟ್ಟರೆ ಅದು ಏನಾಗುತ್ತೆ, ಇದು ಏನು ಹೇಳ್ತೀರಿ, ಇದು ಕಾರ್ನ್ ಎಲ್ಲನೂ ಗಟ್ಟಿ ಆಗುತ್ತೆ. ತುಂಬ ದಿನಕ್ಕಲ್ಲ, ನಾನು ಸಂಜೆಗೆ ಇದು ಮಧ್ಯಾಹ್ನ ಮಾಡಿ ಇಟ್ಕೊಳ್ಬೋದು ಆ ಥರ ಅಲ್ವಾ? ಅದು ಫ್ರೋಸನ್ ಮಾಡಿ ಸಹ ಇಟ್ಕೊಳ್ಬೋದು. ಒಂದು 2 ದಿವಸಕ್ಕೆ ಸಹ ಮಾಡಿ ಇಟ್ಕೊಳ್ಬೋದು ಆ ಥರ. ಈಗ ಇದನ್ನು ಇದರೊಳಗಡೆ ಡಿಪ್ ಮಾಡಬೇಕು. ಕಡಲೆ ಹಿಟ್ಟಿನ ಮಿಕ್ಸ್ ಮಾಡಿಟ್ಟಿರ್ತೀವಲ್ಲ ಅದರಲ್ಲಿ ಹೀಗೆ ಡಿಪ್ ಮಾಡಿ ಹಾಕ್ಲಾ? ಸೊ ಎಲ್ಲ ಪದರದಲ್ಲೂ ಕೂಡ ಫ್ಲೇವರ್ಸ್ ಇದೆ ಅಲ್ವಾ? ಹೌದು. ಇದು ಆಗ್ತಾ ಬಂದಿದೆ. ಆಲೂ ಬ್ರೆಡ್ ಬೋಂಡ. ಈ ಕಡಲೆ ಹಿಟ್ಟಿದ್ದು ಡಿಪ್ ಬೇಕಾಗತ್ತೆ ಅಂದರೆ ಯಾಕಂದರೆ ಅದು ಬೈಂಡಿಂಗಿಗೋಸ್ಕರ ಅದನ್ನೆಲ್ಲ ಹಿಡಿದಿಡಬೇಕಲ್ಲ. ಹಿಟ್ಟು ಕಡಲೆ ಹಿಟ್ಟಾದರೆ ಅದರಲ್ಲಿ ಡಿಪ್ ಮಾಡಿರ್ತೇವಲ್ಲ, ಅದು ಫುಲ್ ಕವರ್ ಆಗ್ತದೆ ಬ್ರೆಡ್ನೆಲ್ಲ. ಇಲ್ಲಾಂದರೆ ಅದು ಬ್ರೆಡ್ ಒಡೆಯುವಂತಹ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಕಾರ್ನಲ್ಲಿ ಸಹ ಮಾಡ್ಬೋದು, ಕಾರ್ನ್ ಫ್ಲೋರ್ ಇರ್ತದಲ್ಲ ಅದನ್ನು ಸಹ ಮಾಡ್ಬೋದು. ಬಟ್ ನಾನು ಆದಷ್ಟು ಮನೆ ಐಟಮ್ಗಳನ್ನ ಮಾಡ್ಬೋದು. ಸರ್ವ್ ಮಾಡೋದಾ? ಹಾಂ. ಬಿಸಿ ಬಿಸಿಯಾಗಿರುವಂತಹ ಆಲೂ ಮತ್ತು ಬ್ರೆಡ್ ಬೋಂಡ ನಾನೇ ಸ್ವತಃ ಕಲಿತು ಪ್ರಯತ್ನ ಮಾಡಿ ಮಾಡಿರೋವಂಥದ್ದು. ಉತ್ತರ ಕರ್ನಾಟಕ ಸ್ಪೆಷಲ್ ಅಲ್ಲ, ಉತ್ತರ ಕರ್ನಾಟಕದವರು ಮಾಡಿರೋವಂಥದ್ದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸಂಜೆ ಟೀ ಟೈಮ್ಗೆ ಹೇಳಿ ಮಾಡಿಸಿದಂಥದ್ದು. ಅರೋಮಾ ಅಂತೂ ಸೂಪರಾಗಿ ಬರ್ತಾ ಇದೆ. ಹೇಗೆ ತಯಾರಿಸೋದು ಈ ಆಲೂ ಬ್ರೆಡ್ ಬೋಂಡ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಆಲೂ ಬ್ರೆಡ್ ಬೋಂಡಾ ತಯಾರಿಸುವ ವಿಧಾನ. ಮೊದಲಿಗೆ ಬ್ರೆಡ್ ನ ಕಂದು ಬದಿಯನ್ನು ತುಂಡು ಮಾಡಿಟ್ಟುಕೊಳ್ಳಿ. ನಂತರ ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ಹಸಿ ಬಟಾಣಿ, ಸ್ವೀಟ್ ಕಾರ್ನ್, ತುರಿದ ಪನ್ನೀರ್, ಅರ್ಧ ಚಮಚದಷ್ಟು ಚಾಟ್ ಮಸಾಲಾ ಪುಡಿ, ಕೊತ್ತಂಬರಿ ಸೊಪ್ಪು, 1 ಚಮಚ ಮೆಣಸಿನ ಪುಡಿ, 1 ಚಮಚ ಚಿಲ್ಲಿ ಫ್ಲೇಕ್ಸ್, ರುಚಿಗೆ ಅನುಸಾರವಾಗಿ ಉಪ್ಪು, ಬ್ರೆಡ್ ನ ತುಂಡುಗಳು ಹಾಕಿ ಚೆನ್ನಾಗಿ ಬೆರೆಸುತ್ತಾ ಕಲಸಿ ಉಂಡೆ ಕಟ್ಟಿಕೊಳ್ಳಿ. ಆ ನಂತರ ಕಡಲೆ ಹಿಟ್ಟಿಗೆ 1/4 ಚಮಚದಷ್ಟು ಓಂಕಾಳು, ಅರ್ಧ ಚಮಚ ಜೀರಿಗೆ, ರುಚಿಗೆ ಅನುಸಾರವಾಗಿ ಉಪ್ಪು, ಕೊತ್ತಂಬರಿ ಸೊಪ್ಪು, 1/4 ಚಮಚ ಚಾಟ್ ಮಸಾಲಾ ಪುಡಿ, 1/4 ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಗೂ ಮೆಣಸಿನ ಪುಡಿ, ಚಿಟಿಕೆ ಸೋಡಾ ಪುಡಿ, ಸ್ವಲ್ಪ ನೀರು ಹಾಕಿ ಕಲಸಿಕೊಳ್ಳಿ. ಬಳಿಕ ನೀರಿನಲ್ಲಿ ಬ್ರೆಡ್ ತುಂಡನ್ನು ಅದ್ದಿ ಹಿಂಡಿ ತೆಗೆದು ಪುದೀನಾ ಚಟ್ನಿಯನ್ನು ಸವರಿ ಉಂಡೆ ಕಟ್ಟಿ ಕಡಲೆ ಹಿಟ್ಟಿನಲ್ಲಿ ಅದ್ದಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಆಲೂ ಬ್ರೆಡ್ ಬೋಂಡಾ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮೇಡಮ್, ಸೊ ಫಸ್ಟ್ ಸ್ವೀಟ್ ಖಾರನ ಅನ್ಕೊಳ್ತಾ ಇದ್ದೀನಿ, ಆದ್ರೆ ಇದು ಬಹುಶಃ ತುಂಬಾ ಬಿಸಿ ಇರಬಹುದು. ಈಗ ತಾನೇ ತೆಗ್ದದ್ದಲ್ಲ, ತುಂಬಾ ಬಿಸಿ. ಇದು ಟೇಸ್ಟ್ ನೋಡು, ನೋಡಿ ತಗೊಳ್ಳಿ. ಇಲ್ಲ, ನಾನು ಇವತ್ತು ತಿನ್ನೋದಿಲ್ಲ. ಸೊ ಇದೆಲ್ಲ ಮಾಡಿದೆಲ್ಲ ನನಗೆ ಅಲ್ಲ. ಸಾಫ್ಟ್ ಆಗಿದೆ. ನಾನು ಸ್ವಲ್ಪ ಹೊತ್ತಾದ್ಮೇಲೆ ಇದು ಇನ್ನೂ ಗಟ್ಟಿ ಗಟ್ಟಿ ಆಗುತ್ತೆ. ಇಷ್ಟೇ ಸಾಫ್ಟ್ನೆಸ್ ಇರುತ್ತೆ, ಇಷ್ಟೇ ಇರುತ್ತೆ, ತುಂಬ ಗಟ್ಟಿ ಏನಾಗೋದಿಲ್ಲ. ಯೂಶ್ವಲಿ ನಾವು ಪಾಕ ಮಾಡಿದ್ರೆ ಇಟ್ಟರೆ ಆವತ್ತಿಗೆ ಸಾಫ್ಟ್ ಆಗಿರುತ್ತೆ, ನೆಕ್ಸ್ಟ್ ಡೇ ಇನ್ನೂ ಗಟ್ಟಿ 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 ಆಗ್ತಾ ಹೋಗ್ತಾ ಇರುತ್ತೆ. ತುಂಬ ಸಾಫ್ಟ್ ಆಗಿದೆ. ಆ್ಯಂಡ್ ಆ ಪುಟಾಣಿ ಇದು ಶೇಂಗಾ ಬೀಜ ಎಲ್ಲ ಸಿಗುವಾಗ ತುಂಬ ಚೆನ್ನಾಗಿದೆ. ಆ ಸಾಫ್ಟ್ನೆಸ್ ಆಗಿ ತೆಗಿತಾ ಇರುವಾಗಲೇ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಮೇಡಮ್. ಸೊ ಇದು ಟೇಸ್ಟ್ ನೋಡ, ನಾನೇ ನೋಡ್ತೀನಿ. ಸ್ಮೋಕಿಂಗ್ ಔಟ್ ಹ್ಯಾಂಡ್. ಸೊ ಆ ಚೀಸ್ ಹಾಕಿದ್ದೀರಿ, ಪನೀರ್. ಸೊ ಅದು ಆ ಚೀಸಿ ಇದು ಬರ್ತಾ ಇದೆ. ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿದರೆ ನೋಡಿ, ಇನ್ನೂ ಜಾಸ್ತಿ ಬರ್ಬೋದು. ಒಂದೊಂದು ಲೇಯರಲ್ಲಿ ಒಂದೊಂದು ಫ್ಲೇವರ್ ಸಿಕ್ಕಿದಾಗೆ. ಫಸ್ಟ್ ನಾವು ಬಜ್ಜಿದು ಫ್ಲೇವರ್ ಸಿಗುತ್ತೆ ಸ್ಟಾರ್ಟಿಂಗ್, ಆಮೇಲೆ ಬ್ರೆಡ್ದು ನಂಗೆ ಗೊತ್ತಾಗ್ತಾ ಇಲ್ಲ, ಕ್ರಿಸ್ಪಿನೆಸ್ ಇದೆ ಬ್ರೆಡ್ದು. ಆ್ಯಂಡ್ ಆ ಚಟ್ನಿ ಹಾಕಿದ್ರಲ್ಲ, ಪುದೀನಾ ಮತ್ತು ಸೊಪ್ಪು, ಉಪ್ಪು, ತುಂಬ ರೆಫ್ರೆಶಿಂಗ್, ತುಂಬ ಚೆನ್ನಾಗಿದೆ. ಒಳಗೆ ಈ ಸಾಫ್ಟ್ನೆಸ್, ಒಂದೊಂದು ಕ್ರಂಚಿನೆಸ್, ಈ ಬೈಟ್ ಸಿಗ್ತಾ ಇದೆ. ಸೊ 3 ಲೇಯರಲ್ಲಿ ಇದ್ದಾಗೆ ತುಂಬ ಚೆನ್ನಾಗಾಗಿದೆ ಮೇಡಮ್. ವೆರಿ ನೈಸ್, ವೆರಿ ಟೇಸ್ಟಿ. ಆ ಚಾಟ್ ಮಸಾಲ ಎಲ್ಲ ಹಾಕಿ ಆಸಮ್ ಫ್ಲೇವರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ. ಆ್ಯಕ್ಚುಲಿ ಈವ್ನಿಂಗ್ ಟೀ ಟೈಮ್ ಸ್ನ್ಯಾಕಿಗೆ ಹೇಳಿ ಮಾಡಿಸಿದ್ದು. ಮಳೆ ಬರುವಾಗಂತೂ ಇದೆಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ 2 ಡಿಶ್ನು ಆಸಮ್, ವೆರಿ ಟೇಸ್ಟಿ. ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಜೊತೆ ಅಡುಗೆ ಮಾಡಿ ನಿಮಗೆ ಹೇಗೆ ಅನ್ನಿಸ್ತು, ನಿಮ್ಮ ಎಕ್ಸ್ಪೀರಿಯನ್ಸ್? ಆಯಿತು. ನಾನು ಮೊದಲು ಒಂದು ಸಲ ಇಲ್ಲಿ ಬಂದಿದ್ದೀನಿ, ಇದು 2ನೇ ಸಲ. ಖುಷಿ ಆಗುತ್ತೆ. ಸೊ 2 ಸರಿ ಅಲ್ಲ, 3ನೇ ಸರಿ ಆಗಲಿ, 4ನೇ ಸರಿ ಆಗಲಿ. ಸೊ ನಿಮ್ಮ ಕೈ ರುಚಿಯನ್ನು ಬಂದು ನಮಗೆ ಹೇಳ್ಕೊಡಿ. ಉತ್ತರ ಕರ್ನಾಟಕ ಸ್ಪೆಷಲ್ ನಿಮ್ಮ ಇನೋವೇಟಿವ್ ರೆಸಿಪೀಸ್ ನಮಗೆ ಬಂದು ಹೇಳ್ಕೊಡ್ತಾ ಇರಿ. ಖಂಡಿತ. ಸೊ ಇವತ್ತಂತೂ ಸೂಪರ್ ಆಗಿರುವಂಥ ಸ್ವೀಟ್ನೂ ಆಯಿತು, ಖಾರ ಐಟಮ್ ಕೂಡ ತುಂಬ ಚೆನ್ನಾಗಿತ್ತು. ಒಳ್ಳೆ ರೆಸಿಪಿ ಹೇಳ್ಕೊಡೋದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಅದ್ರ ಜೊತೆಗೆ ಶಶಿ ಸೋಪ್. ಸೊ ಎಷ್ಟೆಲ್ಲ ಕೆಲಸ ಮಾಡುವಾಗ ಬಟ್ಟೆನೂ ಒಗಿಬೇಕು, ಪಾತ್ರೆ ತೊಳಿಬೇಕು, ಎರಡಕ್ಕೂ ಕೂಡ ಡಿಫ್ರೆಂಟ್ ಆಗಿರುವಂಥ ಸೋಪ್ಸ್ ಇದೆ. ಶಶಿ ಸೋಪ್ ಅವರಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. 2 ರೆಸಿಪಿ ಕೂಡ ಆಸಮ್, ವೆರಿ ಟೇಸ್ಟಿ. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡ್ತೀರಿ ಅಂತ ನನಗಂತೂ ಗೊತ್ತು. ಖಂಡಿತ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.